ಪ್ರೀತಿಯಿಂದ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 278. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೋರು. ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಕರುಮ ಬಂದಿರಬಹುದು ಮೋಹನದ ರೂಪಿನಲ್ಲಿ, ಕಿರುನಗುವು ಕುಡಿನೋಟ ಕೊಂಕು ನುಡಿಗಳಲ್ಲಿ. ಕರುಮ ಬಂದಿರಬಹುದು ಮೋಹನದ ರೂಪಿನಲ್ಲಿ, ಕಿರುನಗುವು ಕುಡಿನೋಟ ಕೊಂಕು ನುಡಿಗಳಲ್ಲಿ. ಕರೆದು ತಳ್ಳುವ ತಳ್ಕರಿಸುತ್ತೊಳಗೆ ಕಿಚ್ಚಿಡುವ ತರಳತೆಯದೇಂ ತಂತ್ರ ಮಂಕುತಿಮ್ಮ, ತರಳತೆಯದೇಂ ತಂತ್ರ ಮಂಕುತಿಮ್ಮ. ಬಂಧುಗಳೇ, ಮನುಷ್ಯನು ಈ ಭೂಮಿಯ ಮೇಲೆ ಹುಟ್ಟಿದ ಬಳಿಕ ಜೀವನದಲ್ಲಿ ಕಷ್ಟ ಸುಖಗಳ ನೂರಾರು ರಸ ನಿಮಿಷಗಳನ್ನು ಅನುಭವಿಸುತ್ತಾನೆ. ಪ್ರತಿಯೊಂದು ಕ್ಷಣವೂ ಕೂಡ ಹೊಸ ಜೀವನಾನುಭವವನ್ನು ನೀಡುತ್ತದೆ. ವಿಧಿಯು ಮನುಷ್ಯನ ಜೀವನವನ್ನು ಹಿತಮಿತಗೊಳಿಸಲು ಜಗತ್ತಿನ ಸೃಷ್ಟಿಯಲ್ಲಿ ಹಲವು ಕ್ರಿಯೆಗಳನ್ನು ಒಡ್ಡುತ್ತಾನೆ. ಜೇಡ ಎಂಬ ಹುಳವು ತನ್ನ ಬದುಕಿಗಾಗಿ, ಆಹಾರಕ್ಕಾಗಿ ಉದರದಿಂದಲೇ ಹೇಗೆ ತನ್ನ ಮನೆಯನ್ನು ಕಟ್ಟುತ್ತದೆಯೋ, ಅಂತೆಯೇ ಒಂದು ದಿನ ತಾನೇ ಕಟ್ಟಿರುವ ಮನೆ ಅದಕ್ಕೆ ಸಾವಿನ ಕುಣಿಕೆಯಾಗಿ ಪರಿವರ್ತನೆಯಾಗುತ್ತದೆ. ಅಂತೆಯೇ ಮನುಷ್ಯನ ಜೀವನವನ್ನು ಹದಗೊಳಿಸಲು ಹಲವು ರೀತಿಯ ಕರ್ಮ ಮಾರ್ಗಗಳು ಜೀವನದಲ್ಲಿ ಎದುರಾಗುತ್ತವೆ. ತಾನೇ ಸೃಷ್ಟಿ ಮಾಡಿಕೊಂಡಿರುವ ಜಗತ್ತಿನೊಳಗೆ ತಾನು ಸಿಲುಕಿ ಕರ್ಮಗಳ ಆಕರ್ಷಣೆಗೆ ಒಳಗಾಗಿ ಬಲಿಯಾಗುತ್ತಾನೆ. ಜಗತ್ತಿನ ಸೃಷ್ಟಿಯು ನಮಗೆ ತಿಳಿಯದಂತೆ ಕರ್ಮಗಳ ಮೂಲಕ ನಾವೆಲ್ಲರೂ ಕೂಡ ಆಕರ್ಷಣೆಗೆ ಶರಣಾಗುತ್ತೇವೆ. ಪುರಾಣದಲ್ಲಿ ವಿಶ್ವಾಮಿತ್ರನು ಕೂಡ ಕಠಿಣ ತಪಸ್ವಿಯಾದರೂ ವಿಧಿಯ ಸಂಕಲ್ಪವೇ ಅಲ್ಲಿ ಬೇರೆಯಾಗಿತ್ತು. ಆತನ ಕರ್ಮದಲ್ಲಿಯೇ ಬದಲಾವಣೆಯಾದ ಕಾರಣ ಮೇನಕೆಯ ರೂಪ ಲಾವಣ್ಯಕ್ಕೆ ಮನಸೋತು ಶರಣಾಗಿ ಶಕುಂತಲೆಯ ಜನ್ಮಕ್ಕೆ ಕಾರಣವಾಗಿದ್ದು ಇತಿಹಾಸ. ಈ ಜಗತ್ತಿನಲ್ಲಿ ಕರ್ಮದ ವಾಸನೆಯು ಯಾರನ್ನೂ ಬಿಟ್ಟಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪಗಳ ಮೂಲಕ ಅದು ನಮ್ಮನ್ನು ಆವರಿಸಿಕೊಳ್ತದೆ. ಆರಂಭದಲ್ಲಿ ಸಿಹಿ ಎನಿಸಿದರೂ ಕೂಡ ಕಾಲಕ್ರಮೇಣ ಅದು ನಮ್ಮನ್ನ ಒಳಗಿನಿಂದಲೇ ಸುಡುತ್ತಾ ಬರುತ್ತದೆ. ಚಪಲತೆಗೆ ದಾಸರಾಗದೆ ಬದುಕನ್ನು ಗೆಲ್ಲಬೇಕಾಗಿದೆ. ಜೀವನದಲ್ಲಿ ಬರುವ ರಸ ನಿಮಿಷಗಳನ್ನು ಅನುಭವಿಸಬೇಕಾಗಿದೆ ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣಾಗಿ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.